ಪಾರ್ಕಿಂಗ್ ಸ್ಥಳವಾದ ಸರ್ವಿಸ್ ರಸ್ತೆಗಳು, ಪಾದಚಾರಿ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡ ವ್ಯಾಪಾರಿಗಳು, ಅಂಗಡಿ ಇದ್ದರೂ ರಸ್ತೆ ಆಕ್ರಮಿಸಿಕೊಂಡು ವ್ಯಾಪಾರ ನಡೆಸುತ್ತಿರುವ ಕೆಲ ವ್ಯಾಪಾರಿಗಳು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪಡುಬಿದ್ರಿ ಪೊಲೀಸರು ಕರೆದ ಸಾರ್ವಜನಿಕ ಸಭೆಯಲ್ಲಿ ಬಹುತೇಕ ಸಮಸ್ಯೆ ಇತ್ಯರ್ಥ ಕಂಡುಕೊಳ್ಳುವ ಸೂಚನೆ ಕಾಣುತ್ತಿದೆಯಾದರೂ ಅಂತಿಮವಾಗಿ ಯಾವುದೇ ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥವಾಗಿ ಬದಲಾದ ಬಳಿಕ ಪಡುಬಿದ್ರಿಯಲ್ಲಿ ಬಸ್ ತಂಗುದಾಣಗಳಿಲ್ಲದೆ ಪ್ರಯಾಣಿಕರು ನಿತ್ಯ ಸಮಸ್ಯೆ ಅನುಭವಿಸುತ್ತಿದ್ದರು. ಇದೀಗ ಬಸ್ ತಂಗುದಾಣಗಳು ನಿರ್ಮಾಣಗೊಂಡಿದ್ದರೂ ಬಸ್ ಸಂಚರಿಸಬೇಕಾಗಿದ್ದ ಸರ್ವಿಸ್ ರಸ್ತೆ ಆಟೋ ರಿಕ್ಷಾ ಸಹಿತ ಖಾಸಗಿ ವಾಹನಗಳ ಪಾರ್ಕಿಂಗ್ ಸ್ಥಳವಾಗಿ ರೂಪುಗೊಂಡಿದ್ದರಿಂದ ಸರ್ವಿಸ್ ರಸ್ತೆಯಲ್ಲಿ ದಿನನಿತ್ಯ ವಾಹನ ಸಂಚಾರ ಅಸ್ತವ್ಯಸ್ತವಾಗುತ್ತಿದ್ದು ಜನರ ಗೋಳು ಕೇಳುವವರಿಲ್ಲ ಎಂಬಂತಾಗಿತ್ತು. ರಾಷ್ಟ್ರೀಯ ಹೆದ್ದಾರಿಯ ಬದಿ ಸಹಿತ ಮುಖ್ಯ ಮಾರುಕಟ್ಟೆಯ ಒಳಭಾಗದಲ್ಲಿ ಅಂಗಡಿ ಬಿಟ್ಟು ಪಾದಚಾರಿ ರಸ್ತೆಯನ್ನ ಆಕ್ರಮಿಸಿಕೊಂಡು ವ್ಯಾಪಾರ ನಡೆಸುತ್ತಿರುವ ವ್ಯಾಪಾರಿಗಳಿಗೆ ನೋಟಿಸ್ ನೀಡಿ ತೆರವುಗೊಳಿಸುವ ಪ್ರಕ್ರಿಯೆ ತಕ್ಷಣವೇ ಗ್ರಾಮ ಪಂಚಾಯತ್ನಿಂದ ಕೈಗೊಳ್ಳಲಿದೆ. ಇದಕ್ಕೆ ಪೊಲೀಸ್ ಇಲಾಖೆ ಬೆಂಬಲವಾಗಿ ನಿಲ್ಲಲಿದೆ. ಶಾಲಾ ಸಮಯದಲ್ಲಿ ಮೈದಾನ ಪ್ರವೇಶಿಸುವ ವಾಹನಗಳ ವಿರುದ್ಧ ಪೊಲೀಸ್ ಕ್ರಮಕ್ಕೆ ಮುಂದಾದರೆ ಕಾಲೇಜು ಪ್ರಾಂಶುಪಾಲರೇ ನಮ್ಮ ಹಾಗೂ ಪತ್ರಕರ್ತರ ವಿರುದ್ಧ ತಿರುಗಿ ಬೀಳುತ್ತಾರೆ ಎಂಬುದಾಗಿ ಪಡುಬಿದ್ರಿ ಎಸ್ಐ ಸಭೆಯ ಗಮನಕ್ಕೆ ತಂದಾಗ ಈ ಸಮಸ್ಯೆ ಇತ್ಯರ್ಥಕ್ಕೆ ಗ್ರಾಮ ಪಂಚಾಯತ್ ಪ್ರಮುಖರೊಂದಿಗೆ ತೆರಳಿ ಇತ್ಯರ್ಥಗೊಳಿಸುವುದಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿಶೆಟ್ಟಿ ಸ್ಪಷ್ಟಪಡಿಸಿದ್ದಾರೆ. ಈ ವೇಳೆ ಪ್ರಮುಖವಾಗಿ ಗ್ರಾಮ ಪಂಚಾಯತ್ ಪಿಡಿಒ ಪಂಚಾಕ್ಷರಿ ಸ್ವಾಮಿ, ಪಿಕೆ ಸದಾನಂದ, ಎಸ್ಐ ಅಶೋಕ್ ಕುಮಾರ್, ಅಪರಾಧ ವಿಭಾಗದ ಎಸ್ಐ ಜಯಣ್ಣ, ನವಯುಗ ಅಧಿಕಾರಿ ಸಹಿತ ಆಟೋ ರಿಕ್ಷಾ, ಕಾರು, ಟೆಂಪೋ ಚಾಲಕ ಮಾಲಕ ಸಂಘದ ಪ್ರಮುಖರು ಪಾಲ್ಗೊಂಡಿದ್ದರು. ಬಸ್ ಸ್ಟ್ಯಾಂಡ್ ಉದ್ಘಾಟನೆಯ ಬಗ್ಗೆ ನಾನು 11ನೇ ತಾರೀಕಿನಂದು ಮಾನ್ಯ ಶಾಸಕರಾದ ರಾಜಮಂಡ್ರಿ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಳ್ಳಲಾಗಿದ್ದು, ಈ ಉದ್ಘಾಟನೆಗೊಳ್ಳುವಂಥ ಈ ಒಂದು ಸಮಾರಂಭದ ಮತ್ತು ಆ ಕಾರ್ಯಕ್ರಮದ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಸ್ಥಳೀಯ ಸ್ಟೇಷನ್ನ ಎಸ್ಐ ಅವರು ಕರೆದಿದ್ದಾರೆ. ಈ ಸಭೆಯಲ್ಲಿ ಬಹುಶಃ ಭಾಳಷ್ಟು ಚರ್ಚೆಯಾಗಿದೆ ಟ್ರಾಫಿಕ್ಕಿನ ಬಗ್ಗೆ. ರಿಕ್ಷಾದವರಿಗೆ ಒಂದು ಹೊಸತಾಗಿ ಬಸ್ ಸ್ಟ್ಯಾಂಡ್ ನಿರ್ಮಿಸುವಂಥ ಇಲ್ಲಿ ಏನು ಇವರ ಬೂತಿನಿಂದ ಶ್ರೀದೇವಿ ಹೋಟೆಲ್ನವರೆಗೆ ಒಂದು ನಿರ್ಮಿಸುವಂಥ ಒಂದು ಸಭೆಯಲ್ಲಿ ಚರ್ಚೆ ಆಯಿತು. ಅದಕ್ಕೆ ಅವರು ಒಪ್ಪಿದ್ದಾರೆ. ಮತ್ತು ಇಲ್ಲಿ ಹೆಚ್ಚಾದ ರಿಕ್ಷಾವನ್ನು ಇಲ್ಲಿ ನವರಂಗನಿಂದ ಅಲ್ಲಿ ಅಂಚನ್ನು ಮತ್ತು ಕೃಷಿ ಸೇವಾದವರಿಗೆ ನಿರ್ಮಿಸುವಂಥ ಒಂದು ಇದಕ್ಕೂ ಸಹ ಅವರು ಒಪ್ಪಿದ್ದಾರೆ. ಆಮೇಲೆ ಕಾರ್ಕಳ ರಸ್ತೆಯಲ್ಲಿರುವ ಯಥಾಸ್ಥಿತಿ ರಿಕ್ಷಾ ಸ್ಟ್ಯಾಂಡ್ನಲ್ಲಿ ಅಲ್ಲಿ ನಿಲ್ಲಿಸುವಂಥ ವ್ಯವಸ್ಥೆಗೆ ಬದಲಾಗಿದ್ದಾರೆ. ಮತ್ತು ಏನು ಮಂಗಳೂರಿನಿಂದ ಕಾರ್ಕಳ ಕಡೆಗೆ ಹೋಗುವ ಬಸ್ಸುಗಳು ಇನ್ನು ಮುಂದಿನ ದಿನಗಳಲ್ಲಿ ಸರ್ವಿಸ್ ರಸ್ತೆಗೆ ಇಳಿಯದೆ ಮೇಲಿನ ರಾಷ್ಟ್ರೀಯ ಹೆದ್ದಾರಿ ಮೇಲಿಂದ ಹೋಗಿ ಅಲ್ಲಿ ಏನು ಹೊಸದಾಗಿ ನಿರ್ಮಾಣವಾಗಿದೆ ಕಾರ್ಕಳ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಸುವಂಥ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಅದಕ್ಕೆ ಎಲ್ಲರೂ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅದೇ ರೀತಿ ಮಂಗಳೂರಿಗೆ ಹೋಗುವಂಥ ಬಸ್ಸುಗಳು ಇನ್ನು ಮುಂದಿನ ದಿನಗಳಲ್ಲಿ ಕೋರ್ಟ್ ಯಾರ್ಡಿನ ಪಕ್ಕದಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಇಳಿದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಸಿ ಮುಂದೆ ಚಲಿಸುವಂಥ ಒಂದು ನಿರ್ಣಯವಾಗಿದೆ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.